ಬೈಂದೂರು ರೈತ ಸಂಘದ ವತಿಯಿಂದ ಪ್ರತಿಭಟನೆ ಮುಂದುವರೆದಿದೆ. ಪಟ್ಟಣ ಪಂಚಾಯತ್ ವ್ಯಾಪ್ತಿಯಿಂದ ಗ್ರಾಮಗಳನ್ನು ಕೈಬಿಡುವಂತೆ ಆಗ್ರಹಿಸಿ ಉಡುಪಿ ಜಿಲ್ಲಾಧಿಕಾರಿ ಕಚೇರಿಗೆ ಮುತ್ತಿಗೆ ಹಾಕಲು ಯತ್ನಿಸಿದ್ರು. ಹಸಿರು ಶಾಲು ಬೀಸುತ್ತಾ ಮೆರವಣಿಗೆಯಲ್ಲಿ ಸಾಗಿ ಬಂದ ರೈತರು ಧಿಕ್ಕಾರವನ್ನ ಕೂಗುತ್ತಾ ತಮ್ಮ ಅಸಮಾಧಾನ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಜಿಲ್ಲಾಧಿಕಾರಿ ಕಚೇರಿ ಆವರಣದಲ್ಲಿ ಮಲಗಿ ಪ್ರತಿಭಟನೆಯನ್ನ ನಡೆಸಿದ್ರು. ಅಲ್ಲದೆ ಭತ್ತದ ಪೈರು ಹಡಿ ಮಂಚಕ್ಕೆ ಹೊಡೆದು ಆಕ್ರೋಶವನ್ನ ಹೊರಹಾಕಿದ್ರು. ಬೈಂದೂರು ತಾಲೂಕಿನಿಂದ ಪ್ರತಿಭಟನೆಗೆ ಬಂದ ಸಾವಿರಾರು ರೈತರು ಉಡುಪಿ ಜಿಲ್ಲಾಧಿಕಾರಿ ಕಚೇರಿ ಆವರಣದಲ್ಲಿ ಜಮಾಯಿಸಿ ಸ್ಥಳದಲ್ಲಿಯೇ ಊಟವನ್ನ ತಯಾರಿಸಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. 11 ವಾರ್ಡುಗಳನ್ನ ಮಾತ್ರ ಉಳಿಸಿಕೊಂಡು 9 ವಾರ್ಡ್ ಕೈ ಬಿಡುವಂತೆ ಆಗ್ರಹಿಸಿದ್ರು. ಪಟ್ಟಣ ಪಂಚಾಯತ್ ರೈತರು, ಕೂಲಿ ಕಾರ್ಮಿಕರು, ಬಡವರಿಗೆ ಮರಣ ಶಾಸನವಾಗಿದೆ. ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೆ ಕೃಪಾಂಕ ಸಮಸ್ಯೆ ಉಂಟಾಗುತ್ತಿದೆ. ಗ್ರಾಮೀಣ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಕೂಡ ಕೈ ತಪ್ಪುತ್ತಿದೆ. ತೆರಿಗೆಯ ಹೊರೆ ಹೊರಲು ಸಾಧ್ಯವಿಲ್ಲ ಎಂದು ಅಸಮಾಧಾನವನ್ನ ವ್ಯಕ್ತಪಡಿಸಿದ್ರು. ನಮಗೆ ರಿಕ್ವೆಸ್ಟ್ ಮಾಡಿದ್ದಾರೆ, ನೀವು ಅವ್ರಿಗೆ ತೋರ್ಸ್ಕೊಳ್ರಿ, ನಾನು ಬರ್ತೇನೆ 15 ನಿಮಿಷದಲ್ಲಿ ಬರ್ತೀನಿ. ಹಾಗಾಗಿ ಸಾರಿ ನೀವು 4 ಗಂಟೆಗೆ ಬರ್ತೀರಿ ಅಂದ್ರೆ ನಾವು ನಿನ್ನೆಯಿಂದ ಅದಕ್ಕೆ ಬೇಕಾದ ಮಾಹಿತಿಯನ್ನು ಕೊಡಿಸಿದ್ದೇವೆ. ಯಾವುದೇ ಕಾರಣಕ್ಕೆ ಪಟ್ಟಣ ಪಂಚಾಯತ್ ವ್ಯಾಪ್ತಿಯ ಯಾವುದೇ ಇವತ್ತು ರಾಜಕೀಯ ಚಟುವಟಿಕೆಯ ಕಾರ್ಯಕ್ರಮಗಳಿಗಾಗಲಿ ಅಥವಾ ಚುನಾವಣೆಯನ್ನೇ ಬಹಿಷ್ಕರಿಸುವಂತ ನಿರ್ಧಾರಕ್ಕೆ ಇವತ್ತು ನಮ್ಮ ಪಟ್ಟಣ ಪಂಚಾಯತ್ ವ್ಯಾಪ್ತಿಯ ಗ್ರಾಮೀಣ ಪ್ರದೇಶದ ರೈತರು ಇವತ್ತು ಕಟಿಬದ್ಧರಾಗಿದ್ದಾರೆ. ಇವತ್ತು ಈಗಾಗಲೇ ನಮ್ಮ ಈಗ ಸಂಬಂಧಪಟ್ಟ ಹಾಗೆ ಪಡೂರಿಯ ಗ್ರಾಮೀಣ ಪ್ರದೇಶ, ಪಟ್ಟಣ ಎರ್ತಳೆಯ ಗ್ರಾಮೀಣ ಪ್ರದೇಶ, ಬೈಂದೂರಿನ ಗ್ರಾಮೀಣ ಪ್ರದೇಶ, ತಗ್ಗರ್ಸೆಯ ಗ್ರಾಮೀಣ ಪ್ರದೇಶಗಳನ್ನ ಕೈ ಬಿಡಬೇಕು ಅಂತಕ್ಕಂಥದ್ದು ನಮ್ಮ ಆಗ್ರಹ. ಈ ಬೈಂದೂರು, ಎರ್ತಳೆ, ತಗ್ಗರ್ಸೆ, ಪಡವರಿ ಎನ್ನುವಂತ 4 ಗ್ರಾಮಗಳನ್ನು ಸೇರಿಸಿ ಈಗ ಪಟ್ಟಣ ಪಂಚಾಯತ್ ಮಾಡಿದ್ದಾರೆ. ಇದು ಅವೈಜ್ಞಾನಿಕ. ಅಂದ್ರೆ ಇದು ಸುಮಾರು 60 ಕಿಲೋಮೀಟರ್ ಸುತ್ತಳತೆ ಇರುವಂತ ಈ ಪ್ರದೇಶಗಳನ್ನು ಒಳಗೂಡಿಸಿ ಸುಮಾರು 20,000 ಹೆಕ್ಟೇರ್ ಆಗುವಷ್ಟು ಕೃಷಿ ಮತ್ತು ಅರಣ್ಯ ಭೂಮಿಯನ್ನು ಹೊಂದಿಕೊಂಡಿದೆ. ಇಂಥ ಎಲ್ಲಾ ಪ್ರದೇಶಗಳನ್ನು ಸೇರಿಸಿಕೊಂಡು ಪಟ್ಟಣ ಪಂಚಾಯತ್ ಮಾಡಿದ್ದಾರೆ. ಇದು ರೈತರಿಗೆ ಮಾರಕವಾಗಿರುತ್ತದೆ. ರೈತರಿಗೆ ಯಾವುದೇ ಪರಿಹಾರ ಸಿಗ್ತಾ ಇಲ್ಲ. ನಾವು ಇವತ್ತು ಅಡಿಕೆ ಕೊಳೆ ಬಂದಿದೆ, ನಮ್ಗೆ ಯಾವುದೇ ಪರಿಹಾರ ಸಿಗ್ತಿಲ್ಲ.